ಹಾಯ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ನೋಡಿ, ಯುಗಾದಿ ಹಬ್ಬದ ಅಡುಗೆಯನ್ನು ಮಾಡೋಣ. ಈಗ ನೋಡಿ, ಇದು ಕ್ಯಾಬೇಜಿಗೆ ನಾವು ಹಬ್ಬದಲ್ಲೆಲ್ಲ ಮಾಡುವಾಗ ಎಲ್ಲ ಒಟ್ಟಿಗೆ ಹಾಕ್ಕೊಳ್ತೇನೆ, ಯಾಕಂದರೆ ಬೇಗ ಬೇಗ ಆಗಬೇಕು ಅಂತ. ಈಗ ಕ್ಯಾಬೇಜ್, ಟೊಮೆಟೊ, ಕಾಯಿ ಮೆಣಸು, ನೀರುಳ್ಳಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದು ಒಂದು ಪಲ್ಯ ಮಾಡಲಿಕ್ಕೆ ಒಗ್ಗರಣೆ ಇಟ್ಟು ಹಾಕಿದರೆ ಆಯಿತು. ನೋಡಿ, ಇದೊಂದು ಪಲ್ಯ ಅಲಸಂಡೆ. ಇದಕ್ಕೆ ಕಾಯಿ ಮೆಣಸು, ಟೊಮೆಟೊ, ನೀರುಳ್ಳಿ ಹಾಗೆ ಇದಕ್ಕೇನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ತೆಂಗಿನಕಾಯಿ ಹಾಕಿ ಒಗ್ಗರಣೆ ಇಟ್ಟು ತೆಂಗಿನಕಾಯಿ ಹಾಕಿ ಬೆಂದರೆ ಆಯಿತು. ಇದು ಕೂಡ ನೋಡಿ, ಇದು ತೊಂಡೆಕಾಯಿನ ಕಟ್ ಮಾಡಿ ಟೊಮೆಟೊ ಎಲ್ಲ ಹಾಕಿ ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆಯಲ್ಲಿ ಬೇಯಲಿಕ್ಕೆ ಇಟ್ಟು ಅದಕ್ಕೆ ನಾವು ಖಾರ ರುಬ್ಬಿ ಹಾಕಬೇಕು, ಅಂದರೆ ಪುಡಿ ಪುಡಿ ಮಾಡಿ. ಅದು ಒಂದು ಪಲ್ಯ. ನೋಡಿ, ಇದು ಕಡಲೆಗಸಿ. ಇದಕ್ಕೆ ತೆಂಗಿನೆಣ್ಣೆ ಮತ್ತು ಕಡಲೆ, ಉಪ್ಪು ಮತ್ತು ಕರಿಬೇವು ಸೊಪ್ಪು, ನೀರುಳ್ಳಿ ಎಲ್ಲ ಹಾಕಿ ಟೊಮೆಟೊ ಹಾಕಿ ಇದು ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕಿನ್ನು ಖಾರ ರುಬ್ಬಿ ಹಾಕಬೇಕು. ನೋಡಿ, ಇದು ಮಂಗಳೂರಾಚೆ ನಾವು ಕೊದ್ಲು ಅಂತ ಹೇಳ್ತೇವೆ. ಇದರಲ್ಲಿ ನಾವು ಸೌತೆ ಮತ್ತು ಕೆಂಬುಡೆ ಅಂದರೆ ಸಿಹಿ ಕುಂಬಳಕಾಯಿ, ಹಾಗೆ ಬದನೆ, ಇದು 3 ಬಗೆಯನ್ನು ಸ್ವಲ್ಪ ಬೆಲ್ಲ ಹಾಕಿ ನಾವು ಇದು ಬೇಯಿಸ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ಖಾರ ರುಬ್ಬಿ ಹಾಕಬೇಕು. ನೋಡಿ, ಪಾಯಸ. ನಾನು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೇನೆ. ಅದಕ್ಕೆ ಸಾಗು ಅಂದರೆ ಸಾಗುದಾನ ಮತ್ತು ಹೆಸರುಬೇಳೆ, ಸ್ವಲ್ಪ ಅಕ್ಕಿ ಸೇರಿಸಿ ಇದನ್ನು ತೊಳೆದು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಹಾಲು, ಬೆಲ್ಲ, ಉಪ್ಪು, ಏಲಕ್ಕಿ ಎಲ್ಲ ಇನ್ನೂ ಹಾಕ್ಕೊಳ್ಳುವ. ಈಗ ನೋಡಿ, ವೈಟ್ ರೈಸ್ ಮಾಡಿದೆ. ಅದು ಇನ್ನೆಲ್ಲ ಬಡಿಸುವಾಗ ಮತ್ತೆ ಒಮ್ಮೆ ನಿಮಗೆ ನಾನು ತೋರಿಸ್ತೀನಿ. ಒಂಚೂರು ಕೊಡು. ನೋಡಿ, ಮಂಗಳೂರಾಚೆ ಇದೊಂದು ಸ್ಪೆಷಲ್. ಎಂತಂದರೆ ಬೇರೆ ಕಡೆಯಲ್ಲೆಲ್ಲ ನಾವು ಗೇರು ಬೀಜ ತಂದು ಅದನ್ನು ನಾವು ಹಾಕ್ತೇವೆ. ಈಗ ಇಲ್ಲಿ ಮಾತ್ರ ಹಸಿ ಗೇರು ಬೀಜನ ಹೀಗೆ ಮಾಡೋದು ಮಂಗಳೂರಾಚೆ ಎಲ್ಲ. ಇಲ್ಲಿದ್ದು ಇದೊಂದು ಸ್ಪೆಷಲ್, ಅಂದರೆ ಪಾಯಸಕ್ಕೆ ಮತ್ತು ತೊಂಡೆಕಾಯಿಗೆ ಎಲ್ಲ ಇದು ಹಾಕ್ತೇವೆ ನಾವು. ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳಿಬೇಕು. ಇದನ್ನು ತೊಳೆದು ನಾವು ಎಷ್ಟು ಬೇಕು ಅಷ್ಟು ಪಾಯಸಕ್ಕೆ ಮತ್ತು ತೊಂಡೆಕಾಯಿಗೆ ಒಗ್ಗರಣೆ ಇಟ್ಟು ಇದನ್ನು ಹಾಕಿ ಮತ್ತು ಖಾರ ಹಾಕೋದು. ನೋಡಿ, ಆಲೂಗೆಡ್ಡೆ ಪೋಡಿ, ಆಲೂಗೆಡ್ಡೆ ಪೋಡಿ ಮತ್ತು ಮೆಣಸು ಪೋಡಿ ಮಾಡ್ತಾಯಿದ್ದೇವೆ. ಅದಕ್ಕೆ ಕೆಂಪು ಮೆಣಸು, ಜೀರಿಗೆ ಮತ್ತು ವೈಟ್ ರೈಸ್ ಮತ್ತು ಕಡಲೆ ಹಿಟ್ಟು ಹಾಕಿ ಇದನ್ನು ರುಬ್ಬಿ ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಈಗ ಇದನ್ನು ಪೋಡಿ ಮಾಡುವ. रिचार्ज कले ನೋಡಿ, ಯುಗಾದಿದು ನಂದು ಸೀರೆ ಈ ರೀತಿ ಇದೆ. ನೋಡಿ, ಇದು ಮಗನ ಡ್ರೆಸ್, ನನ್ನ ಡ್ರೆಸ್. ನೋಡಿ, ಇದು ಮಗಳ ಡ್ರೆಸ್ ಯುಗಾದಿದ್ದು. ನೋಡಿ, ಇದು ನಂದು ತಂಗಿದ್ದು, ಅಂದರೆ ಮೈದು ನನ್ನ ಹೆಂಡತಿ. ನೋಡಿ, ಈ ರೀತಿ ಇದೆ ಯುಗಾದಿದ್ದು. ಇದು ಕೂಡ ಮಗಂದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮದು ಊಟ ಎಲ್ಲ ಆಯ್ತು. ಇವಾಗ ನಮ್ಮದು 1 ಗಂಟೆಗೆ ಊಟ ಆಗಿದೆ. ಎಲ್ಲ ಅಡಿಗೆಯಲ್ಲಿ ಯಾವುದೆಲ್ಲ ಮಾಡಿದ್ದೇವೆ ಅಂತೇಳಿ ನೋಡಿದ್ರಲ್ಲ, ಹಾಗೆಯೇ ತುಂಬ ಟೇಸ್ಟಿಯಾಗಿತ್ತು. ಹಾಗೆಯೇ ನೋಡಿದಲ್ಲ, ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ನಾವು ಯುಗಾದಿ ಹಬ್ಬಕ್ಕೆ. ಹಾಗೆ ಅದನ್ನಿಟ್ಟು ದೇವರಿಗೆಲ್ಲ ಪ್ರೇ ಮಾಡಿ ಆಮೇಲೆ ಹಾಕ್ಕೊಳ್ಳುವಂಥದ್ದು. ಇಷ್ಟ ಆಯ್ತಾ ನಿಮಗೆ ಈ ಡ್ರೆಸ್ ಎಲ್ಲ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಹಾಗೆಯೇ ನೋಡಿ, ಇದು ಕೂಡ ಹೊಸತೆ ತಗೊಂಡದ್ದು.
ಹಬ್ಬಕ್ಕಂತ. ಇನ್ನೊಂದು ಅಲ್ಲಿ ತೋರಿಸಿದಲ್ಲ ಆವಾಗ ಅದು. ನಿಮಗೆ ಇಷ್ಟ ಆಯಿತಾ ಇವತ್ತಿನ ವಿಡಿಯೋ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದು ಸಪೋರ್ಟ್ ತುಂಬಾ ಮುಖ್ಯ. ಸಬ್ಸ್ಕ್ರೈಬರ್ಸ್ ತುಂಬಾ ಕಮ್ಮಿ ಇದ್ದಾರೆ ಕಂಪೇರ್ ಮಾಡಿದರೆ ವ್ಯೂಸ್ಗೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಹೀಗೇ ಆಯಿತು. ಹಾಗಾದರೆ ನಾವು ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಬಾಯ್.